ಅನ್ಹ್ಯೂಮ್ಯಾನಿಟಿ ಅಂತಾರೆ. ಮಾನವೀಯತೆ ಇಲ್ಲದೆ ನಡ್ಕೊಳ್ಳುವಂಥ ವ್ಯವಸ್ಥೆಗೆ ಇದು ನಿಜವಾಗ್ಲೂ ಹೇಗೆ ಹೇಳಬೇಕೋ ಗೊತ್ತಿಲ್ಲ. ಆದರೆ ಒಂದು ವ್ಯವಸ್ಥಿತವಾದಂಥ ಜಾಲ ಸರ್ಕಾರದ ವ್ಯವಸ್ಥೆಯಲ್ಲಿ ನುಗ್ಗಿ ಅಲ್ಲಿ ಕೂಡ ಈ ರೀತಿ ಅವ್ಯವಸ್ಥೆಯನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹೆಚ್ಚು ಮಾತಾಡೋದಕ್ಕೆ ಹೋಗಲ್ಲ. ಆದರೆ ಯಾರಿದನ್ನು ಮಾಡಿದ್ದಾರೆ ಅವರಿಗೆ 307 ಅಂಡರಲ್ಲಿ ಕೇಸ್ ದಾಖಲು ಮಾಡಬೇಕು. ಕೊಲೆ ಮಾಡಿದ್ದಕ್ಕಿಂತ ದೊಡ್ಡ ಅಪರಾಧವನ್ನು ಅವರು ಮಾಡಿದ್ದಾರೆ. ಕೊಲೆ ಕೇಸನ್ನು ದಾಖಲು ಮಾಡಿ ಆ ಕಂಪನಿಯನ್ನು ಪೂರ್ತಿ ಬರ್ಖಾಸ್ತು ಮಾಡಬೇಕು ಮತ್ತು ಅಲ್ಲಿರುವಂಥ ಯಾರಿದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವರಿಗೆ ಉಗ್ರವಾದಂಥ ಶಿಕ್ಷೆಯನ್ನು ಕೊಡುವಂಥ, ಅವರನ್ನು ಪರ್ಮನೆಂಟಾಗಿ ಜೈಲಲ್ಲಿರುವಂಥ ಶಿಕ್ಷೆಯನ್ನು ಕೊಡಬೇಕು. ಆಗ ಉಳಿದವರಿಗೆ ಈ ಧೈರ್ಯ ಬರೋದಿಲ್ಲ ಮತ್ತು ಉಳಿದವರಿಗೆ ಬುದ್ಧಿ ಕಲಿಸಿದಾಗ ಕೂಡ ಆಗುತ್ತೆ. ಆದರೆ ವ್ಯವಸ್ಥೆಯ ಮಿಸ್ಯೂಸನ್ನು ಮಾಡುವಂಥವರಿಗೆ, ವ್ಯವಸ್ಥೆ ಪರಿಸ್ಥಿತಿಯನ್ನು ಈ ರೀತಿ ತನ್ನ ಲಾಭಕ್ಕಾಗಿ ಮಿಸ್ಯೂಸ್ ಮಾಡುವಂಥ ಜನರು ಅವ್ರ ಜನರಲ್ಲ, ಅವರು ರಾಕ್ಷಸರಂತ ನಾನು ರಾಜಕೀಯದ ಯಾವುದೇ ಭಾಷಣಗಳ ಬಗ್ಗೆ, ರಾಜಕೀಯದ ವ್ಯವಸ್ಥೆ ಬಗ್ಗೆ ಮಾತಾಡಲ್ಲ. ಅವರು ಒಬ್ಬ ಜವಾಬ್ದಾರಿಯುತ ವಿರೋಧ ಪಕ್ಷ, ಆಡಳಿತ ಪಕ್ಷ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ವಿರೋಧ ಪಕ್ಷಕ್ಕೂ ಇರುತ್ತೆ. ವಿರೋಧ ಪಕ್ಷದವ್ರಿಗೂ ಕೂಡ ಸಲಹೆ ಕೊಡುವಂಥ, ರಾಜೀನಾಮೆ ಕೇಳೋದು ಪರಿಹಾರ ಅಲ್ಲ, ಸಲಹೆ ಕೊಡುವಂಥದ್ದು, ಇದಕ್ಕೆ ಬೇಕಾದಂತೆ ವ್ಯವಸ್ಥೆ ಮಾಡುವಂಥದ್ದು, ವ್ಯವಸ್ಥೆಯನ್ನು ಸರಿ ಮಾಡುವಂಥದ್ದು. ಒಬ್ಬ ವಿರೋಧ ಪಕ್ಷದ ನಾಯಕನಾಗಿ ಎಲ್ಲ ಅಧಿಕಾರಿಗಳನ್ನು ಸಭೆಯನ್ನು ಕರೆಯುವಂಥ ಕೂಡ ಅಧಿಕಾರ ಇದೆ. ಅದಕ್ಕಾಗಿ ಅದನ್ನು ಅವರು ಮಾಡ್ಬೋದು. ಅವರು ಮಾಜಿ ಮುಖ್ಯಮಂತ್ರಿ, ಇಲ್ಲಿ ಕಳೆದ 5 ವರ್ಷದಲ್ಲಿ ಅವರು ನೋಡಿದ್ದಾರೆ ಏನು ವ್ಯವಸ್ಥೆ ಇದೆ ಅಂತ. ನೀವೇ ಬಿಟ್ಟು ಹೋದಂಥ ಕೆಟ್ಟ ವ್ಯವಸ್ಥೆ. ನೀವು ಯಾವುದೇ ಹಾಸ್ಪಿಟಲ್ಗೆ ಸರಿಯಾದ ರೀತಿ ವ್ಯವಸ್ಥೆ ಕಳೆದ 50 ವರ್ಷದ ನಿಮ್ಮ ಆಡಳಿತ, ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಮಾಡದ ಪರಿಣಾಮ ಇವತ್ತು ಈ ಪರಿಸ್ಥಿತಿ ಬಂದಿದೆ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಆಸ್ಪತ್ರೆಯನ್ನು ನಾವು ಬೆಳೆಸಿಲ್ಲ. ಈ ಕಾರಣಕ್ಕಾಗಿ ಇದು ಬಂದಿದೆ. ಅದನ್ನು ಕೂಡ ಅವರು ಒಪ್ಕೊಳ್ಬೇಕಾಗುತ್ತೆ. ಅದಕ್ಕಾಗಿ ನಾನು ರಾಜಕೀಯ ಮಾತಾಡೋಲ್ಲ. ಎಲ್ಲರೂ ಒಟ್ಟು ಸೇರಿ ಕೋವಿಡನ್ನು ಎದುರಿಸೋಣ ಅಷ್ಟೇ.